ಮನೆ ದುರಸ್ತಿಗೆಂದು ಕೂಡಿಟ್ಟ ಹಣದಿಂದ 140 ಮನೆಗೆ ಅಕ್ಕಿ ವಿತರಿಸಿ ಸುದ್ದಿಯಾಗಿದ್ದ ಶಾರದಕ್ಕನ ಗುಡಿಸಲಿಗೆ ಇಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಭೇಟಿ ನೀಡಿದರು. ಮೀನಿನ ಕೆಲಸ ಮಾಡಿ ಹರಕು ಗುಡಿಸಲಲ್ಲಿ ಜೀವನ ಸಾಗಿಸುತ್ತಿರುವ ಶಾರದಕ್ಕನ ಸೇವಾ ಮನೋಭಾವಕ್ಕೆ ಜಿಲ್ಲಾಧಿಕಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದ್ಭುತವಾದ ಕೆಲಸವನ್ನ ಮಾಡಿದ ಶಾರದಕ್ಕನಿಗೆ ಸರ್ಕಾರದ ವತಿಯಿಂದ ಮನೆ ನಿರ್ಮಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಅವರ ಮನೆಗೆ ಬಂದಿದ್ದೇವೆ. ಈ ಬಗ್ಗೆ ನಗರಸಭೆಯ ಪೌರಾಯುಕ್ತ ಆನಂದ್ ಕಲ್ಲೋಳಿಕರ್ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದರು. ಕುಂದಾಪುರ ಸಹಾಯಕ ಆಯುಕ್ತ ರಾಜು, ಉಡುಪಿ ತಹಶೀಲ್ದಾರ್ ಪ್ರದೀಪ್ ಕುಡ್ಸೇಕರ್ ಜೊತೆಯಲ್ಲಿದ್ದರು. ಮೀನುಗಾರಿಕೆ ಬಂದರಿಗೆ ತಾಗಿಕೊಂಡು ಬಾಪು ತೋಟದ ಸಮೀಪದಲ್ಲಿ 6 ಮಂದಿ ಮಕ್ಕಳೊಂದಿಗೆ ಗುಡಿಸಲಲ್ಲಿ ಜೀವನ ಸಾಗಿಸುವ ದಲಿತ ಮೀನುಗಾರ ಮಹಿಳೆಗೆ ಸರಿಯಾದ ಮನೆ ಹೇಗಿಲ್ಲ. ಆದರೂ ತನ್ನ ಮನೆ ದುರಸ್ತಿಗೆಂದು ಕೂಡಿಟ್ಟ 30,000 ರೂಪಾಯಿಯಲ್ಲಿ 700 ಕೆಜಿ ಅಕ್ಕಿ ಖರೀದಿಸಿ 140 ಮನೆಗೆ ಹಂಚಿದ್ದಾರೆ. ಜೊತೆಗೆ ಒಂದಷ್ಟು ತರಕಾರಿಯನ್ನ ತಂದು ಎಲ್ಲ ಮನೆಗೆ ವಿತರಿಸಿದ್ರು. ತಾನು ಅಕ್ಕಿ ಹಂಚಿದ ವಿಷಯವನ್ನ ಯಾರಲ್ಲೂ ತಿಳಿಸಿಲ್ಲ. ಅವರಿಂದ ನೆರವು ಪಡೆದವರೇ ಹೇಳಿದ್ದರಿಂದ ವಿಷಯ ಬೆಳಕಿಗೆ ಬಂತು. ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗಿತ್ತು. ಇವತ್ತು ಮಲ್ಪೆಯ ಶಾರದಮ್ಮ ಅವರು ಏನು ಕೆಲಸವನ್ನು ಮಾಡಿದ್ದಾರೆ ಅದು ನಿಜಕ್ಕೂ ಸಹ ಅದ್ಭುತವಾದ ಕೆಲಸ. ಹಣ ಇರೋರೆಲ್ಲರೂ ಸಹ ಸಹಾಯ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವ್ರ ಹತ್ರ ಹಣ ಇಲ್ಲ ಅಂದರೂ ಸಹ ಅವ್ರ ಮನೆ ಕಟ್ಟಲಿಕ್ಕೆ ಅಂತ ಇಟ್ಕೊಂಡಂಥ 30,000 ರೂಪಾಯಿ ಹಣದಲ್ಲಿ ಬಡವರು ಯಾರು ಹಸ್ಕೊಂಡಿದ್ದಾರೆ ಅವರಿಗೆಲ್ಲ ಊಟ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಅವ್ರ ಮನೆ ಬಾಗಿಲಿಗೆ ಬಂದಿದೆ. ಅವರಿಗೆ ಮನೆ ಕಟ್ಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದ್ವಿ. ಆದರೆ ಸೈಟಿನ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ನಮ್ಮ ತಹಸೀಲ್ದಾರಿಗೆ ಹೇಳಿದ್ದೀನಿ, ಆ ಸೈಟ್ ಓನರ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಬೇಕು. ಆ ಸೈಟಿನ ಸಮಸ್ಯೆ ಬಗೆಹರಿದ್ರೆ ಅವ್ರಿಗೆ ಮನೆ ಕಟ್ಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇಂಥ ಅದ್ಭುತವಾದ ಕೆಲಸ ಮಾಡಿದ ಶಾರದಮ್ಮ ಅವ್ರ ಜೊತೆಗೆ ಜಿಲ್ಲಾಡಳಿತ ಇದೆ ಅಂತ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಾನು ತಹಸೀಲ್ದಾರ್, CAC, ಕಮಿಷನರು ಮತ್ತು AWE, ನಗರಸಭೆ ಎಲ್ಲ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದೇವೆ. ಭಾಳ ಮುಖ್ಯವಾಗಿ ಅವ್ರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿದ್ವಿ. ಅವರಿಗೂ ಸಹ ಅವರು ಓನರ್ ಹತ್ರ ಈ ಸೈಟನ್ನು ಕೊಡಲಿಕ್ಕೆ ಮಾತನಾಡಬೇಕಂತ ಹೇಳಿದ್ವಿ. ನಾವು ಸಹ ತಹಸೀಲ್ದಾರು ಮತ್ತು RI ಅವರು ಮಾತಾಡ್ತಾರೆ ಅಂತ ಮಾತಾಡಿ ಈ ಸೈಟಿನ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೊಂದು ಮನೆಯನ್ನು ಕಟ್ಸ್ಕೊಡುವಂಥ ಕೆಲಸವನ್ನು ಮಾಡಬೇಕು.